ಉಳ್ಳಾಲದ ಬಗಂಬಿಲದಲ್ಲೇ ಮನೆಯೊಂದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಆರ್ಥಿಕ ಸಂಕಷ್ಟದಲ್ಲಿದ್ದಂತಹ ಕುಟುಂಬ ಇದೀಗ ದಿಕ್ಕುಪಾಲಾಗಿದೆ. ನಿನ್ನೆ ಅಂದರೆ ಜೂನ್ 6ರಂದು ತಡರಾತ್ರಿ ಆಕಸ್ಮಿಕವಾಗಿ ಮನೆಯೊಂದಕ್ಕೆ ಬೆಂಕಿ ತಗಲಿ ಮನೆಯೊಳಗಿದ್ದಂತಹ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು, ದಿನಬಳಕೆಯ ವಸ್ತುಗಳು ಸೇರಿದಂತೆ ನಾಳೆಯ ದಿವಸ ನಡೆಯುವಂತಹ ಮದುವೆ ಸಮಾರಂಭಕ್ಕೆ ತೆಗೆದಿಡಲಾಗಿದ್ದಂತಹ ಸೀರೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಘಟನೆ ಉಳ್ಳಾಲದ ಕೋಟೆಕಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬಗಂಬಿಲ ವೈದ್ಯನಾಥ ನಗರದಲ್ಲಿ ಸಂಭವಿಸಿದೆ. ಈ ಕುಟುಂಬದವರು ಮೆಹಂದಿಗೆ ಅಂತ ಹೋಗಿದ್ರು. ಅಂದರೆ ಹತ್ತಿರದಲ್ಲಿ ಅವರ ಸಂಬಂಧಿ ಮನೆಯಲ್ಲಿ ಒಂದು ನಾಳೆಯ ದಿವಸ ಮದುವೆ ಇತ್ತು, ನಿನ್ನೆಯ ದಿವಸ ಮೆಹಂದಿ ಕಾರ್ಯಕ್ರಮ ಇತ್ತು. ಬಗಂಬಿಲ ವೈದ್ಯನಾಥ ನಗರದ ನಿವಾಸಿ ಸುಶೀಲಾ ಮಡಿವಾಳ್ತಿ ಎಂಬವರ ಮನೆಯಲ್ಲಿ ಅವಘಡ ಸಂಭವಿಸಿದೆ. ಘಟನೆಯ ಸಂದರ್ಭ ಸುಶೀಲಾ ಸೇರಿದಂತೆ ಅವರ ಪುತ್ರಿ ಆಶಾ, ಪತಿ ಜನಾರ್ದನ ಮತ್ತು ಸುಶೀಲಾ ಅವರ ಸಹೋದರಿ ಮೀರಾ ಎಲ್ಲರೂ ಕೂಡ ಮನೆ ಸಮೀಪವೇ ಜರುಗಿದ ಸಂಬಂಧಿಕರ ಮೆಹಂದಿ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಅಲ್ಲಿಂದ ವಾಪಸ್ ಆಗುವಾಗ ಸುಶೀಲಾ ಅವರು ಮನೆಯ ಬಾಗಿಲು ತೆಗಿತಾ ಇದ್ದಂತೆ ಮನೆಯೊಳಗಡೆ ಬೆಂಕಿ ಗೋಚರಿಸಿದೆ. ತಕ್ಷಣವೇ ಮೆಹಂದಿಯಲ್ಲಿ ಭಾಗವಹಿಸಿದ್ದ ಇನ್ನಿತರ ಸಂಬಂಧಿಕರಿಗೆ ಕೂಗಿ ಕರೆದಿದ್ದು ಸ್ಥಳೀಯರು ಮತ್ತು ನೆಂಟರು ಸೇರಿಕೊಂಡು ಮನೆಯೊಳಗಡೆ ಇದ್ದ ತುಂಬಿದ ಗ್ಯಾಸ್ ಸಿಲಿಂಡರ್ಗಳನ್ನು ಮೊದಲಿಗೆ ಹೊರಗೆ ಎಸೆದಿದ್ದಾರೆ. ನಂತರ ಬೆಂಕಿ ನಂದಿಸಲಿಕ್ಕೆ ಯತ್ನಿಸಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ವ್ಯಾಪಿಸಿದ್ದರಿಂದಾಗಿ ಅದನ್ನು ಆರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಳಿಕ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಅದಾಗಲೇ ಮನೆಯೊಳಗಡೆ ಇದ್ದಂತಹ ಗ್ರೈಂಡರ್ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಟಿವಿ, ಫ್ಯಾನ್, ಬಟ್ಟೆ ಬರೆಗಳು, ಕಪಾಟುಗಳು ಸೇರಿದಂತೆ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮೊದಲೇ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಂತಹ ಕುಟುಂಬ ಇದು. ಮನೆಯಲ್ಲಿ ಜನಾರ್ದನ ಅವರು ಕೂಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಪತ್ನಿ ಆಶಾ ಸ್ಥಳೀಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಿರಿಯ ಸುಶೀಲಾ ಮತ್ತು ಮೀರಾ ಮನೆಯಲ್ಲೇ ಇದ್ದಾರೆ. ಇಡೀ ಕುಟುಂಬದ ನಿರ್ವಹಣೆ ಇಬ್ಬರಿಂದ ಬರುವ ಆದಾಯದಿಂದಲೇ ನಡೀತಾ ಇತ್ತು. ಸುಶೀಲಾ ಅವರ ಓರ್ವ ಪುತ್ರ ಕೆಲ ವರ್ಷಗಳ ಹಿಂದಷ್ಟೇ ಆಕಸ್ಮಿಕವಾಗಿ ಮೃತಪಟ್ಟಿದ್ರು. ಸುಶೀಲಾ ಅವರಿಗೂ ಹಾವು ಕಚ್ಚಿದ ಬಳಿಕ ಅವರಿಗೆ ಸರಿಯಾಗಿ ಮಾತನಾಡಲಿಕ್ಕೆ ಕೂಡ ಬಹಳ ಕಷ್ಟ ಇದೆ. ಹಾಗಾಗಿ ಸಂಸಾರದ ಆ ನೌಕೆ ಕಷ್ಟದಲ್ಲಿರುವಾಗ ಇದೀಗ ಮನೆಯೂ ಕೂಡ ಸಂಪೂರ್ಣ ಸುಟ್ಟು ಹೋದ ಪರಿಣಾಮ 25 ವರ್ಷಗಳಿಂದ ವಾಸವಿದ್ದ ಕುಟುಂಬಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಮನೆ ಮಂದಿ ತಿಳಿಸ್ತಾ ಇದ್ರು, ಶಾರ್ಟ್ ಸರ್ಕ್ಯೂಟ್ನಿಂದ ಘಟನೆ ಸಂಭವಿಸಿರುವುದಾಗಿ ಹೇಳ್ತಾ ಇದ್ದು. ಆದರೆ ಮನೆಯೊಳಗಿನ ಸುತ್ತುಗಳಿಂದಲೇ ಆಗಿರುವ ಸಾಧ್ಯತೆಗಳನ್ನು ಮೆಸ್ಕಾಂ ಸಿಬ್ಬಂದಿ ತಿಳಿಸಿದ್ದಾರೆ. ಸದ್ಯ ಆ ಮನೆಯ ಹಿರಿಯ ಜೀವ ಕಣ್ಣೀರಿಡ್ತಾ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಅದನ್ನು ನೋಡುವಾಗಲೇ ಬಹಳ ಬೇಸರ ಆಗುತ್ತೆ. ಸುಶೀಲಾ ಮಡಿವಾಳ್ತಿ ಅವರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಪಾಟ್ ವಾಸಿಗೆ ಎಲ್ಲ ಹೋಗಿದೆ, ಮತ್ತೆ 3 ಗೋಡ್ರೇಜ್ ಬಟ್ಟೆ ಎಲ್ಲ ಹೋಗಿದೆ. ಯಾವಾಗ ಎಂತ ಎಷ್ಟೊತ್ತಿಗೆ ಆಯ್ತು ನಿಮ್ಗೆ ಗೊತ್ತಾಯ್ತು? ನಾವು 10ವರೆಗೆ ಬರುವಾಗ ಇಲ್ಲಿ ಬೆಂಕಿ ಹತ್ತಿತ್ತು. ಎಲ್ಲ ಬೆಂಕಿ ನನ್ನ ಮಾವನ ಮಗಳ ಮೆಹಂದಿಗೆ ಹೋಗಿದ್ದೆ. ಅಲ್ಲಿಂದ ಊಟ ಮಾಡಿ ಬರುವಾಗ ಬಾಗಿಲು ತೆಗೆದರೆ ಎಲ್ಲ ಉರಿತಾ ಇತ್ತು ಬೆಂಕಿ. ಮತ್ತೆ ಆರಿಸುವ ಪ್ರಯತ್ನ ಮಾಡಿದ್ರೆ ಆರಿಸುವ ಪ್ರಯತ್ನ ಎಲ್ಲರೂ ಅವರು ಬಂದ ನೆಂಟರೆಲ್ಲ ಬಂದು ನೀರೆಲ್ಲ ಆರಿಸುವ ಪ್ರಯತ್ನ ಮಾಡಿದ್ರು. ಆಮೇಲೆ ಫೈರ್ ಸರ್ವಿಸ್ಗೆ ಫೋನ್ ಮಾಡಿ ಅವರು ಬಂದ್ರು. ಫೈರ್ ಸರ್ವಿಸ್ ಬರುವಾಗ ಸ್ವಲ್ಪ ಆರಿ ಹೋಗಿತ್ತು. ಮತ್ತೆ ಇದು ಹೋಗಿದೆ ಗ್ರೈಂಡರ್. ಒಟ್ಟಿಗೆ ಎಷ್ಟು ಈಗ ಎಂತೆಲ್ಲ ಹೋಗಿದೆ ಹೇಳಿ? ಮತ್ತೆ 3 ಗೋಡ್ರೇಜ್, 1 ಕ್ವಾಟ್, ಹಾಸಿಗೆ, ಬೆಡ್, ಒಂದು ಶೋಕೇಸ್, ಮತ್ತೆ ಇದು ಗ್ರೈಂಡರ್, ಫ್ರಿಡ್ಜ್ ಹೋಗಿದೆ. ಒಟ್ಟಿಗೆ ಎಷ್ಟು ನಷ್ಟ ಆಗಿರುವುದು ಅಂತ ಹೇಳಲಿಕ್ಕಾಗಲ್ಲ ಸರ್. 30 ವರ್ಷದಿಂದ ಈ ಗುಡ್ಡೆಡು ಇಲ್ಲಿ ಕಟ್ಟಂಗ ಕೋಡೆ ಎಂಗೆ ಸಡನ್ ಊರುಂಡು ಗೋಡ್ರೇಜ್ 2 ಕ್ವಾಟ್ ಮೂಜಿ ಗೋಡ್ರೇಜ್ ಮಗಲು ಮರ್ಮಯೇ ఒక 8 నా జన అవులిత్త ಅವಳು ಒಣಸಾದು ಪಣ್ಣಾಗ ಮುಟ್ಟು ತೂರತ್ತು ಅಂಜಬಕ ಜನೇರನ ಇರೆಗುಲೇ ಕರೆಂಟ್ ಶಾಕ್ ಮತ್ತೆ ಅಂಜ ಆಗೋದಿತ್ತನ ಸುರು ಕೈಕ್ ಹಾಕೊಂಡಿತ್ತು ಕೈಕ್ ಮಾತ್ರ